ಬೆಳ್ತಂಗಡಿ ತಾಲೂಕಿನ ಆಯಾಕಟ್ಟಿನ ಪ್ರಮುಖ ಪೇಟೆಗಳಲ್ಲಿ ಔಷಧ ಸಿಂಪಡಣೆ ಮಾಡಲು ಬೆಳ್ತಂಗಡಿ ತಾಲೂಕಿನ ಶಾಸಕರಾದ ಹರೀಶ್ ಪೂಂಜಾ ಸ್ವತಃ ಫೀಲ್ಡ್ಗಿಳಿದಿದ್ದಾರೆ. ಶಾಸಕರ ನೇತೃತ್ವದಲ್ಲಿ ಉಜಿರೆಯ ಉದ್ಯಮಿಗಳಾದ ರಾಜೇಶ್ ಪೈ, ಸಂಜಯ್ ಸ್ಟೋರ್ನ ಮೋಹನ್ ಕುಮಾರ್, ಲಕ್ಷ್ಮಿ ಗ್ರೂಪ್ಸ್ ಹಾಗೂ ಅರ್ಚನಾ ರಾಜೇಶ್ ಪೈ ಇವರುಗಳ ಸಹಯೋಗದಲ್ಲಿ ಬದುಕು ಕಟ್ಟೋಣ ತಂಡದ ಮೂಲಕ ತಾಲೂಕಿನ ಪೇಟೆಗಳಿಗೆ ಔಷಧ ಸಿಂಪಡಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ. ವಿಶ್ವದಾದ್ಯಂತ ಹರಡಿರತಕ್ಕಂತ ಕೊರೋನಾ ಈ ರೋಗದಿಂದ ಮುಕ್ತಿಯನ್ನು ಪಡೆಯುವಂತ ಸಲುವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿರತಕ್ಕಂತ ಪ್ರಮುಖ ಪೇಟೆಗಳಲ್ಲಿ ಸ್ಯಾನಿಟೈಸರ್ ಅನ್ನು ಸಿಂಪಡಣೆ ಮಾಡಬೇಕೆನ್ನುವಂತಹ ಒಂದು ಇಚ್ಛೆಯಿಂದ ನಮ್ಮ ಸಂಜಯ್ ಟ್ರೇಡರ್ಸ್ನ ರಾಜೇಶ್ ಪೈಗಳು ಮತ್ತು ನಮ್ಮ ಲಕ್ಷ್ಮಿ ಗ್ರೂಪ್ನ ಮೋಹನ್ರ ಒಂದು ಮುಂದಾಳತ್ವದಲ್ಲಿ ಇವತ್ತು ಇಡೀ ಉಜಿರೆಯಿಂದ ಪ್ರಾರಂಭ ಮಾಡಿದ್ದೇವೆ ಸ್ಯಾನಿಟೈಸೇಷನ್ ಅನ್ನು ಮಾಡತಕ್ಕಂಥದ್ದು. ಮುಂದಿನ 3-4 ದಿನಗಳ ಕಾಲ ಇಡೀ ತಾಲೂಕಿನ ಪ್ರಮುಖ ಪೇಟೆಗಳಲ್ಲಿ ಈ ಸ್ಯಾನಿಟೈಸೇಷನ್ ಅನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ. ಈಗಾಗಲೇ ಅದಕ್ಕೆ ಬೇಕಾಗಿರತಕ್ಕಂಥ ಏನು ಇಂಗ್ರೀಡಿಯೆಂಟ್ ಇದೆ ಅದನ್ನು ಈಗಾಗಲೇ ತಯಾರು ಮಾಡಿ ಟ್ಯಾಂಕರ್ ಮೂಲಕ ಈ ಸಿಂಪಡಣೆಯನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತು ಉಜಿರೆಯಿಂದ ಪ್ರಾರಂಭ ಮಾಡಿದ್ದೇವೆ. ಆ ಮೂಲಕ ಇವತ್ತು ಜನ ಏನು ಕೊರೋನಾದ ಭಯದಲ್ಲಿದ್ದಾರೆ, ಈ ಸಂದರ್ಭದಲ್ಲಿ ಪೇಟೆಗಳಲ್ಲಿ ಇರ್ತಕ್ಕಂಥ ಶುಚಿತ್ವವನ್ನು ಕಾಪಾಡತಕ್ಕಂಥ ದೃಷ್ಟಿಯಲ್ಲಿ ಇದೊಂದು ಪ್ರಮುಖವಾಗಿರ್ತಕ್ಕಂಥ ಹೆಜ್ಜೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಶುಚಿತ್ವವನ್ನು ಸ್ವಚ್ಛತೆಯನ್ನು ಕಾಪಾಡತಕ್ಕಂಥ ದೃಷ್ಟಿಯಲ್ಲಿ ಸಾರ್ವಜನಿಕವಾಗಿ ಉಪಯೋಗ ಆಗ್ತಕ್ಕಂಥ ಪೇಟೆಗಳಲ್ಲಿ ಸ್ಯಾನಿಟೈಸೇಷನ್ ಮಾಡುವ ಮೂಲಕ ಇನ್ನಷ್ಟು ಪರಿಸರ ಮತ್ತು ಆ ಪ್ರದೇಶವನ್ನು ಶುದ್ಧಗೊಳಿಸ್ತಕ್ಕಂಥ ಕೆಲಸ ಈ ಮೂಲಕ ಆಗ್ತದೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ತಾಲೂಕಿನ ಜನತೆಯಲ್ಲಿ ಮತ್ತೊಮ್ಮೆ ವಿನಮ್ರ ವಿನಂತಿಯನ್ನು ಮಾಡ್ತೇನೆ. ಈಗಾಗಲೇ ಕೊರೋನಾ ಪಾಸಿಟಿವ್ ಒಂದು ಪ್ರಕರಣ ನಮ್ಮ ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ. ಆ ಕಾರಣದಿಂದಾಗಿ ಅನ್ನಷ್ಟು ಹೆಚ್ಚು ಮುಂಜಾಗ್ರತೆ ಕ್ರಮಗಳನ್ನು ತಾಲೂಕಿನ ಜನ ತೆಗೆದುಕೊಳ್ಳಬೇಕು. ತಮ್ಮ ಮನೆಯಲ್ಲಿ ಉಳಿದುಕೊಳ್ಳುವ ಮೂಲಕ ಈ ಕೊರೋನಾವನ್ನು ಬೆಳ್ತಂಗಡಿ ಮುಕ್ತ ಕೊರೋನಾವನ್ನಾಗಿ ಮಾಡತಕ್ಕಂಥ, ದೇಶದಲ್ಲಿ ಕೊರೋನಾವನ್ನು ಮುಕ್ತ ಮಾಡತಕ್ಕಂಥ ದೃಷ್ಟಿಯಲ್ಲಿ ಕ್ಷೇತ್ರದ ಎಲ್ಲ ಜನ ತಮ್ಮ ತಮ್ಮ ಮನೆಗಳಲ್ಲಿ ಉಳ್ಕೊಳ್ಳುವ ಮೂಲಕ ತಾವು ಸಹಕಾರವನ್ನು ಕೊಡಬೇಕು. ಅಗತ್ಯ ವಸ್ತುಗಳನ್ನು ಪಡೆಯುವ ಸಲುವಾಗಿ ವಿನಾಕಾರಣ ದಯವಿಟ್ಟು ಪೇಟೆಗಳಿಗೆ ಬರತಕ್ಕಂಥ ಅಂಗಡಿಗೆ ಮುಂಗಟ್ಟುಗಳ ಮುಂದೆ ಬಂದು ನಿಲ್ಲತಕ್ಕಂಥ ಕೆಲಸವನ್ನು ನೀವು ಮಾಡಬೇಡಿ ಎನ್ನುವಂಥ ವಿನಮ್ರವಾಗಿರ್ತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ.